ಸ್ನೇಹಿತರೆ, ಕಥೆಯನ್ನು ಪೂರ್ತಿ ಕೇಳಿ. ಕಥೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊರಟದಿಲ್ಲಿಗೆ ಶರಾವತಿ ಯಾರಲ್ಲಿಯೂ ಏನನ್ನು ಕೈಚಾಚಿ ಕೇಳಿದವಳಲ್ಲ. ರಾಘವನು ಸೇರಿದಂತೆ ಪ್ರೀತಿ ಪ್ರೇಮ ಎಂದು ಯಾರ ಹಿಂದೆ ಈವರೆಗೂ ಬಿದ್ದಿರಲಿಲ್ಲ. ತಾನಾಯಿತು, ತನ್ನ ಕೆಲಸವಾಯಿತು. ಇದು ಆಕೆಯ ಹುಟ್ಟು ಸ್ವಭಾವ. ಇಂಥವಳ ಸ್ವಾಭಿಮಾನಕ್ಕೆ ಕೆಣಕಿದ್ದ ರಾಘವ. ಅವನು ಮಾಡಿದ ಸಹಾಯ ಮರೆತಿಲ್ಲವಾದರೂ ಕೊನೆಗೆ ನೀನು ಎಲ್ಲರಲ್ಲೊಬ್ಬಳು ಎಂಬಂತೆ ಮಾತನಾಡಿದ್ದ. ಆ ಪರಿ ಅವಳಿಗೆ ನೋವು ಉಂಟು ಮಾಡಿತ್ತು. ಯಾರಿಗೆ ಬೇಕು ನಿನ್ನ ಸ್ನೇಹ? ಆ ಒಂದು ವಾಕ್ಯ ಅವಳನ್ನು ಪದೇ ಪದೇ ಕೇಳುತ್ತಿತ್ತು. ಮಾತನಾಡಿ ಬಗೆಹರಿಸಿಕೊಳ್ಳುವ ಅದೆಷ್ಟು ವಿಷಯಗಳು ಇದ್ದವು ಅವರಿಬ್ಬರ ನಡುವೆ. ಆದರೆ ತನಗೇನು ಬೇಕೇ ಇಲ್ಲ ಎಂಬಂತೆ ಮಾತನಾಡಲು ಏನೂ ಇಲ್ಲ ಎಂದಿದ್ದ ರಾಘವನ ಪರಿ ಚಾಕುವಿನಿಂದ ಹಿರಿದ ಅನುಭವವನ್ನು ಕೊಡುತ್ತಿತ್ತು. ಎಷ್ಟಿದ್ದರೂ ಶರಾವತಿಯ ಮರ್ಕಟಮನ ಅವನನ್ನೇ ಬಯಸಿತ್ತು. ಪ್ರೀತಿಸಿದವರು ನಂಬಿಕೆಗೆ ಅರ್ಹರಲ್ಲ ಎಂದು ಗೊತ್ತಿದ್ದು ತಮ್ಮ ಮೋಹವನ್ನು ನಿಯಂತ್ರಿಸಿಕೊಳ್ಳುವ ಸ್ಥೈರ್ಯವಿಲ್ಲದೆ ಅವರನ್ನೇ ಒಂದು ಹಲವು ಪ್ರೇಮ ಪ್ರಸಂಗಗಳು ಅವಳ ಕಣ್ಮುಂದಿದ್ದವು. ಹಳೆಯ ತಪ್ಪುಗಳನ್ನು ಕ್ಷಮಿಸಿ ಮುಂದಿನ ಸುಂದರ ಬದುಕಿನ ಕನಸು ಎಣಿದು ತಪ್ಪಿತಸ್ಥ ಪ್ರೇಮಿಯನ್ನು ಒಪ್ಪಿ ನಡೆಯುವ ಸಂದರ್ಭಗಳನ್ನು ಕಂಡಿದ್ದಳು. ಸಂಗಾತಿ ಕೊಡುವ ನೋವುಗಳನ್ನು ಸಹಿಸಿ ಅನುಸರಿಸಿ ನಡೆಯುವ ಅಪ್ಪಟ ಪ್ರೇಮಿಯ ಉದಾಹರಣೆಗಳು ಅದೆಷ್ಟಿದ್ದವು. ಶರಾವತಿಯಲ್ಲಿರುವ ಪ್ರೇಮಿ ಕೂಡ ರಾಘವನ ತಪ್ಪುಗಳನ್ನೆಲ್ಲ ಮರೆತು ಅವನೇ ಬೇಕೆಂದು ಹಠ ಹಿಡಿದು ಕೂರುತ್ತಿದ್ದಳು. ಇನ್ನೊಂದೆಡೆಗೆ ಅವಳ ಪ್ರಬುದ್ಧತೆ ನೋಯಿಸಿ ಸಂಬಂಧವೇ ಇಲ್ಲದಂತೆ ವರ್ತಿಸುತ್ತಿದ್ದ ಅವನನ್ನು ಮುಲಾಜಿಲ್ಲದೆ ನಿರಾಕರಿಸುವಂತೆ ಒತ್ತಾಯಿಸಿತ್ತು. ಗೊಂದಲಗಳಿಂದ ಹೊರಬರುವ ದಾರಿ ಕಾಣದೆ ಪರಿತಪಿಸುತ್ತಿದ್ದವಳಿಗೆ ಮತ್ತೆ ಬೇಕೆನ್ನಿಸಿದ್ದು ಅಮ್ಮನ ಮಡಿಲು. ನೆಮ್ಮದಿಯ ಸೂರು ಮರಳಿ ಹೊರಟಿ ನಿಂತಿದ್ದಳು ತನ್ನ ತವರಿನೆಡೆಗೆ. 1 ತಿಂಗಳಲ್ಲ, 1 ವಾರಕ್ಕೆ ವಾಪಸ್ ಆಗ್ತೀಯ ನೋಡು. ಏನಿದೆ ಆ ಹಳ್ಳಿಯಲ್ಲಿ? ಅಮ್ಮನ ನೋಡೋಕೆ ಹೋಗ್ತೀನಿ ಅಂತಿದ್ದೀಯ, ಹೋಗಿ ಬಾ. ಊರಿನ ಬಗ್ಗೆ ಇದ್ದ ಅಸಡ್ಡೆಯ ಜೊತೆ ಸಮ್ಮತಿಯನ್ನು ಸೂಚಿಸಿದ ಶ್ರವಣ. ಅಂದು ರಾತ್ರಿಗೆ ಟಿಕೆಟ್ ಬುಕ್ ಮಾಡಿ ಹೊರಡುವ ತಯಾರಿ ನಡೆಸಿದಳು ಶರಾವತಿ. 1 ತಿಂಗಳಿಗೆ ಬೇಕಾದ ಲಗೇಜ್ ಸಮೇತ ಶರಾವತಿ ಹೊರಟು ನಿಂತರೆ ಶ್ರವಣ ಅವಳನ್ನು ಬಸ್ ಹತ್ತಿಸಿ ಬರಲು ಅವಳೊಂದಿಗೆ ಹೊರಟ. ಅದೇಕೋ ಮಾನಸಿಗೆ ಅವಳು ತಮ್ಮಿಂದ ದೂರವಾಗುತ್ತಿರುವ ಭಾವ. ಆ ಭಾವಕ್ಕೋ ಅಥವಾ ಶರಾವತಿಯ ಭಗ್ನ ಪ್ರೇಮವನ್ನು ನೆನೆದೋ ಅವಳ ಕಣ್ಣುಗಳಲ್ಲಿ ನೀರಾಡಿತು. ಪ್ರಾಕ್ಟಿಕಲ್ ಮನುಷ್ಯ ಶ್ರವಣನಿಗೆ ಈ ಸಂದರ್ಭ ನಗು ತರಿಸಿತು. ಏನೇ ಇದು, ಸ್ವಲ್ಪ ದಿನ ಊರಲ್ಲಿ ಇದ್ದು ಬರುವವರನ್ನು ಹೀಗೆಲ್ಲ ಬೀಳ್ಕೊಡುತ್ತಾರಾ? ಈಗಲೇ ಹೀಗೆ, ಇನ್ನು ಅವಳ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸುವಾಗ ಹೇಗೋ. ಮೂವರು ಹುಸಿ ನಗು ನಕ್ಕರು. ಶರಾವತಿ ಶ್ರವಣ ಬಸ್ ನಿಲ್ದಾಣದತ್ತ ನಡೆದರು. ಹುಷಾರು, ಊರು ಸೇರಿದ ಮೇಲೆ ಕಾಲ್ ಮಾಡು ಇತ್ಯಾದಿ ಎಚ್ಚರಿಕೆ. ತಂಗಿಯನ್ನು ಬಸ್ ಹತ್ತಿಸಿ ತನ್ನ ದಾರಿ ಹಿಡಿದ ಶ್ರವಣ. ಇತ್ತ ಬಸ್ನಲ್ಲಿ ಕುಳಿತವಳ ಚಿಂತೆ ಕೆಲವು ನಿರ್ಧಾರಗಳನ್ನು ಮಾಡಿದ್ದು. ನನ್ನ ನೋವು ಅಮ್ಮನಿಗೆ ತಿಳಿಯಬಾರದು. ಸಪ್ಪೆ ಮುಖ ಹೊತ್ತು ಕುಳಿತರೆ ಅನುಮಾನ ಬರಬಹುದು. ಆಗಿರಬಾರದು. ಬದಲಾವಣೆಗಾಗಿ ಬಂದವಳು ಬದಲಾಗಿಯೇ ಹೋಗಬೇಕು. ತನ್ನೂರ ಸೇರುವ ಹಂಬಲ ಮನಕ್ಕೆ ಮುದ ನೀಡಿ ನಿದ್ದೆಯ ಜೊಂಪು ಹತ್ತಿತ್ತು. ಶರಾವತಿ ಬಸ್ನಿಂದ ಇಳಿದಾಗ ಮುಂಜಾನೆ 7 ಗಂಟೆ. ಬೇಗಂತಲೇ ದೋಣಿ ದಾಟಿ ಊರು ಸೇರುವ ಮಾರ್ಗ ಹಿಡಿದಿದ್ದಳು. ನಾವಿಕ ಬಂದು ದೋಣಿ ಸಾಗಿಸಿ ಊರ ತೀರವನ್ನು ತಲುಪಿಸಿದ. ದಡ ತಲುಪಿದ ಶರಾವತಿ ಒಳ್ಳೆಯ ಸುಂದರ ನೋಟವನ್ನು ಸವಿಯುತ್ತಾ ಮನ ತುಂಬಿಕೊಂಡಳು. ತನಗೆ ಬೇಕಾದಂತೆ ಆ ಸುಂದರ ಕ್ಷಣವನ್ನು ಹೊಗಳಿಕೊಂಡಳು, ಕಲ್ಪಿಸಿಕೊಂಡಳು. ನದಿ ಶರಾವತಿ ತನ್ನದೇ ಹೆಸರಿನ ಕೂಸನ್ನು ನುಸು ನಕ್ಕು ಸ್ವಾಗತಿಸಿದಂತೆ. ಈಗ ತಾನು ಎದ್ದ ಸೂರ್ಯ ಮುಂಜಾವಿನ ಶುಭ ಕೋರಿ ಒಂಬೆಳಕು ಸೂಸಿದಂತೆ, ಹಕ್ಕಿಗಳ ಕಲರವ ಸುಮಧುರ ಸಂಗೀತದಂತೆ. ಹಾಗೆ 1 ಅರ್ಧ ಗಂಟೆ ಮನೆಯ ಕಡೆ ಹೊರಡದೆ ಒಂಬಿಸಿಲಿಗೆ ಮೈಯೊಡ್ಡಿ ತಿಳಿನೀರಲ್ಲಿ ಕಾಲು ಚಾಚಿ ಕುಳಿತವಳಿಗೆ ಬೆಳಕು ಅರಿದಾಗಲೇ ಮನೆಯ ನೆನಪಾದದ್ದು. ಆ ಸೌಂದರ್ಯಕ್ಕೆ ರಾಘವನೇನು ತನ್ನನ್ನೇ ಮರೆತಿದ್ದಳು. ಅಲ್ಲಿಂದ ಮನೆಯ ಕಡೆ ಹೊರಟವಳನ್ನು ಅಡ್ಡಗಟ್ಟಿತ್ತು ಒಡಲಂಚಿನಲ್ಲಿದ್ದ ಅಜ್ಜಿಯ ಮನೆಯ ತೆರೆದಿದ್ದ ಬೀಗ. ಅರೆ, ಇದೇನಿದು? ಅಜ್ಜಿ ನಮ್ಮ ಮನೆಯಲ್ಲಿರುವವರಲ್ಲ, ಮನೆಗೆ ಬೀಗವೇ ಹಾಕಿಲ್ಲ ಎಂದುಕೊಂಡು ಸೀದಾ ಅಲ್ಲಿಗೆ ಹೋದಳು. ಬೀಗ ತೆರೆದಿತ್ತು. ಒಳಗಿನಿಂದ ಬೀಗ ಹಾಕಿತ್ತು. ಕಿಟಕಿಗಳಲ್ಲಿ ಇಣುಕಿದರೆ ಏನೂ ಕಾಣುತ್ತಿರಲಿಲ್ಲ. ಯಾರಾದರೂ ಇದ್ದರೆ ಹೊರಬರಲಿ ಎಂದುಕೊಂಡು ಅಜ್ಜಿಯ ಹೆಸರು ಹಿಡಿದು ಜೋರಾಗಿ ಕರೆದಳು. ಎಷ್ಟು ಕರೆದರೂ ಉತ್ತರ ಬರಲಿಲ್ಲ. ಬಹುಶಃ ಹಿಂದಿನ ಬಾಗಿಲಿನಿಂದ ಬೀಗ ಹಾಕಿರಬೇಕು ಎಂದುಕೊಂಡು ಹಿಂದೆ ಬಂದಳು. ಬೀಗ ಹಾಕಿತ್ತು. ಸಮಾಧಾನಗೊಂಡು ಅಲ್ಲಿಂದ ಕಾಲ್ ಕಿತ್ತಳು. ಈ ಬಗ್ಗೆ ಅಜ್ಜಿಗೆ ಒಮ್ಮೆ ಹೇಳಬೇಕು ಎಂದುಕೊಂಡಳು ಮನದಲ್ಲೇ. ಮನೆಗೆ ಪ್ರವೇಶಿಸಿದವಳಿಗೆ ತಾಯಿ ಸವಿತಾ ಎದುರಾದರು. ಎಷ್ಟು ಪ್ರಯತ್ನ ಪಟ್ಟರೂ ತನ್ನ ನೋವನ್ನು ಅಥವಾ ಭಾವಗಳನ್ನು ತಡೆದಿಟ್ಟುಕೊಳ್ಳಲಾಗಲಿಲ್ಲ ಶರಾವತಿಗೆ. ಅಮ್ಮನನ್ನು ತಬ್ಬಿ ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅಮ್ಮನನ್ನು ಬಹುದಿನಗಳಿಂದ ನೋಡಿರದ ನೋವೋ ಸೋತೋ ಬಂದವಳಿಗೆ ಸಿಕ್ಕ ಬೆಚ್ಚನೆಯ ಬಿಗಿತದ ಸಮಾಧಾನಕ್ಕೂ ಅವಳಿಗೆ ತಿಳಿಯಲಿಲ್ಲ. ಸುಮಾರು 4 ವರ್ಷಗಳ ಹಿಂದೆ ಶರಾವತಿ ಊರು ಬಿಟ್ಟದ್ದು. ಅವಳಿಗೆ ಸಿಟಿ ಜೀವನದ ಮೋಹ ಎಂದಿಗೂ ಇರಲಿಲ್ಲ. ತನ್ನವರನ್ನು ಬಿಟ್ಟು ಉಳಿಯುವ ಧೈರ್ಯ ಮಾಡಿದ್ದು ಅದೇ ಮೊದಲು. ಅದಕ್ಕೆ ಕಾರಣ ಅವಳ ಅಂದಿನ ಸ್ಥಿತಿ. ಬಹುಮುಖ್ಯವಾಗಿ ಗೋಪಿಚಂದನ ಬದುಕಲ್ಲಿ ನಡೆದ ದುರಂತ. ಏನೇನು ನಡೆಸುತ್ತಿದ್ದರೋ 3 ಜನ ಸೇರಿ.
ಎಂದು ಇಲ್ಲ ಸಲ್ಲದಂತೆ ಊರವರು ಹಾಡಿಕೊಳ್ಳುತ್ತಿದ್ದ ಮಾತುಗಳು. ಅವರ ಮಾತುಗಳಿಂದ ತಪ್ಪಿಸಿಕೊಳ್ಳಲು ಪಾಲಾಯನವಾದ ನಡೆಸಿದ್ದಳು ಶರಾವತಿ. ತದನಂತರ ತನ್ನೂರಿಗೆ ಇದೇ ಮೊದಲಲ್ಲ ಅವಳು ಬಂದಿದ್ದು. ತಂದೆಯ ತಿಥಿ ಹಬ್ಬ ಹರಿದಿನಗಳಿಗೆ ಬರುತ್ತಿದ್ದರೂ 4-5 ದಿನಕ್ಕಿಂತ ಹೆಚ್ಚಿಗೆ ಉಳಿಯುತ್ತಿರಲಿಲ್ಲ. ಉಳಿದರೆ ಮತ್ತೆ ಅದೇ ಮಾತುಗಳನ್ನು ಕೇಳಬೇಕಾಗಬಹುದು ಎಂಬ ಭಯ ಆಕೆಗೊಂದೇ ಅಲ್ಲ, ಸವಿತಾರಿಗೂ ಇತ್ತು. ಮಗಳನ್ನು ಹೆಚ್ಚು ದಿನ ಉಳಿಯುವಂತೆ ಅವರಿಂದ ಒತ್ತಾಯಿಸುತ್ತಿರಲಿಲ್ಲ. ಹಾಗಾಗಿ ಶರಾವತಿ ಊರಿಗೆ ಅಪರೂಪವೇ. ತಾಯಿ ಮಗಳ ಮಮಕಾರ ಹೀಗೆ ಮುಂದುವರಿದರೆ ಶರಾವತಿಯ ಮನೆಯಲ್ಲಿಯೇ ಉಳಿದಿದ್ದ ಅಬ್ಬಜ್ಜಿ ಸುಲಭವಾಗಿ ಮೊದಲಿನಂತೆ ಮಾತನಾಡಿಸಲಿಲ್ಲ. ಅವರು ಊರವರ ಮಾತಿಗೆ ಹೆದರಿ ಊರ ಬಿಡಬೇಡವೆಂದು ತುಂಬ ಅಲವತ್ತುಕೊಂಡಿದ್ದರು. ಮುದ್ದಿನ ಮೊಮ್ಮಗಳು ದೂರವಾಗುವುದನ್ನು ಅವರೆಂದೂ ಸಹಿಸಿರಲಿಲ್ಲ. ಆದರೆ ಶರಾವತಿ ಅವರನ್ನು ಧಿಕ್ಕರಿಸಿ ಶ್ರವಣನೊಂದಿಗೆ ಹೊರಟಿದ್ದಳು ಆ ದಿನ. ಅವರ ಮನವೊಲಿಸುವ ಶರಾವತಿಯ ಯತ್ನ ನಡೆದೇ ಇತ್ತು. ಮೊದಲಿಗಿಂತ ಗೆಲುವಾಗಿಯೇ ಇರುವ ನಾಟಕ ತಾಯಿಗೂ ಅಜ್ಜಿಗೂ ಖುಷಿ ಕೊಟ್ಟಿತ್ತು. ಸೊರಗಿ ಕಡ್ಡಿಯಂತಾಗಿದ್ದ ಮಗಳ ಹೊಟ್ಟೆಯ ಆರೈಕೆಗೆ ಸವಿತಾ ಮುಂದಾಗಿದ್ದರೆ ನಿನ್ನ ಹೊತ್ತಿಗೆ ಹೊಟ್ಟೆ ತುಂಬ ಊಟ ಹಾಕುವುದಿಲ್ಲವೋ ಎಂದು ಅಬ್ಬಜ್ಜಿ ಕೊಂಕು ತೆಗೆಯುವರು. ಈ ಮಧ್ಯೆ ಶರಾವತಿ ಅಜ್ಜಿಯ ಮನೆಯ ಬೀಗದ ವಿಷಯ ಮರೆತೇ ಇದ್ದಳು. ಹೀಗೆ ದಿನ ಹುರುಳಿದವು. ಮರುದಿನ ಸಂಜೆಯವರೆಗೆ ಅಜ್ಜಿಯನ್ನು ಕೆಣಕಿ ತನ್ನೆಡೆ ಒಲಿಸಿಕೊಳ್ಳುವಲ್ಲಿ ಸಫಲರಾದಳು ಶರಾವತಿ. ಕೊನೆಗೂ ಮನಸಾರೆ ಮಾತನಾಡಲು ಶುರು ಹಚ್ಚಿಕೊಂಡರು ಅಜ್ಜಿ. ಈಗ ಅವರ ಚಿಂತೆ ಶರಾವತಿಯ ಮದುವೆಯ ಕುರಿತಾಗಿ. ನಿನ್ನಣ್ಣ ಸಂಬಂಧ ನೋಡುತ್ತಿದ್ದಾನೆಯೋ ಸರಿಯಾಗಿ? ಜವಾಬ್ದಾರಿಯೇ ಇಲ್ಲ. ಸುಬ್ರಹ್ಮಣ್ಯ ಇದ್ದಿದ್ದರೆ ಇಷ್ಟೊತ್ತಿಗೆ ಮದುವೆ ಆಗಿರುತ್ತಿತ್ತು. ಬದುಕಿದ್ದಾಗ ಜಗಳದಲ್ಲಿ ಪ್ರೀತಿ ತೋರಿದ ಅಳಿಯನನ್ನು ನೆನೆಸಿಕೊಂಡು ಕಣ್ತುಂಬಿಕೊಂಡರು ಅಜ್ಜಿ. ಈಗೇನು? ಅಣ್ಣನು ಸರಿಯಾಗಿ ನೋಡುತ್ತಿದ್ದಾನೆ. ನಾನೇ ಅವನಿಗೆ ಹೇಳಿರುವೆ, ಈ ವರ್ಷ ಮದುವೆ ಬೇಡ, ಮುಂದಿನ ವರ್ಷವೆಂದು. ತಿಳಿಯಿತೋ? ಅಣ್ಣನನ್ನು ವಹಿಸಿಕೊಳ್ಳುವ ಜೊತೆಗೆ ಮದುವೆಯನ್ನು ಮುಂದಿನ ವರ್ಷಕ್ಕೆ ಮುಂದೂಡಿದ ನಿರ್ಧಾರ ತಿಳಿಸಿದಳು. ನಾನು ನಿನಗೊಬ್ಬನನ್ನು ಹುಡುಕಿರುವೆ, ವಿಭವನೆಂದು. ನೀನೊಮ್ಮೆ ನೋಡು ಸಾಕು. ಹಿಂದೆ ಮದುವೆ ಆಗಿವೆ ಎಂದರೂ ಆಶ್ಚರ್ಯವಿಲ್ಲ. ಅಜ್ಜಿ ಬಚ್ಚು ಬಾಯಲ್ಲಿ ನಗುತ್ತಿದ್ದರೆ ಶರಾವತಿ ಸುಳ್ಳು ನಗು ನಗುತ್ತಿದ್ದಳು. ಯಾರೀತ ವಿಭವ ಅಂದುಕೊಂಡಳು ಮನದಲ್ಲೇ. ಅಷ್ಟು ಹೊತ್ತಿಗೆ ಸವಿತಾ ಮಧ್ಯ ಬಂದು, ಏನೇನೋ ಹೇಳಬೇಡಿ ಅಮ್ಮ, ಅವನ ಮನಸ್ಸಲ್ಲಿ ಏನಿದೆಯೋ. ಅಜ್ಜಿಯ ಬಾಯಿಯನ್ನು ಮುಚ್ಚಿಸಿದರು. ಅಂದರೆ ಏನೋ ವಿಷಯ ಇರುವುದಂತೂ ಸತ್ಯ. ಮಾತು ತಿರುಗಿಸಲು ಪ್ರಯತ್ನಿಸಿದಳು ಶರಾವತಿ. ಅಮ್ಮ, ಗೋಪಿಚಂದನ ಹೇಗಿದ್ದಾರೆ? ಪ್ರತಿ ಬಾರಿ ಬಂದಾಗಲೂ ಅಮ್ಮನ ನಿಲುವನ್ನು ಪರೀಕ್ಷಿಸಲು ಕೇಳುವ ಪ್ರಶ್ನೆ ಇದು. ಊರವರು ಅವರ ಬಗ್ಗೆ ಏನು ಮಾತನಾಡಿಕೊಳ್ಳುತ್ತಾರೆ ಎಂಬುದರ ಮೇಲೆ ಸವಿತಾರ ಉತ್ತರ ನಿಂತಿರುತ್ತಿತ್ತು. ಇದು ಶರಾವತಿಗೂ ಗೊತ್ತಿತ್ತು. ಈವರೆಗೂ ಅಮ್ಮನಿಂದ ಸಂಪೂರ್ಣ ಅವರೆಡೆಗಿನ ಧನಾತ್ಮಕ ಮಾತುಗಳು ಕೇಳಿರಲಿಲ್ಲ ಅವಳಿಗೆ. ಅವರ ಸ್ನೇಹ ಅವಳಿಗೆ ಬೇಕಿದ್ದರೂ ಊರವರ ಬಾಯಿಗೆ ತನ್ನ ತಾಯಿಗೆ ಹೆದರಿ ಅವರಿಂದ ದೂರವೇ ಇದ್ದಳು. ಆದರೆ ಅಂದು ಸವಿತಾ ಉತ್ತರಿಸಿದ ಬಗೆಯೇ ಬೇರಾಗಿತ್ತು. ಗೋಪಿಗೇನು, ನಮ್ಮೂರಿನ ಬಾವಿ ವಿಜ್ಞಾನಿಯವನು. ಅಮ್ಮ ಹೇಳಿದ ಅದೊಂದು ಮಾತು ಮತ್ತೆ ಗೋಪಿಯನ್ನು ನೋಡುವ ಇಂಗಿತವನ್ನು ಹೆಚ್ಚಿಸಿತು. ತೋಟದ ಕಡೆ ಮುಖ ಮಾಡಿ ಹೊರಟಳು ಸುಮ್ಮನೆ ತೋಟದ ವೀಕ್ಷಣೆಗೆ. ಹೆಜ್ಜೆಗಳು ಗೋಪಿಯ ಮನೆಯತ್ತ ಹೋಗುತ್ತಿದ್ದವು. ತನ್ನ ಮೊಬೈಲ್ ಹಿಡಿದು ಬಂದಿದ್ದವಳನ್ನು ಹೊಸದಾಳ ಕರೆ ಎಚ್ಚರಿಸಿತು. ಹನಿಮೂನ್ ಮೂಡಲ್ಲಿ ಇರಬೇಕಾದವಳು ನನಗೇಕೆ ನೆನೆಸಿಕೊಂಡಿದ್ದು? ಕೇಳಿದಳು ಹೊಸದೆಯನ್ನು. ಆ ವಿಷಯ ಬಿಡು. ಏನು ನಡೆಯುತ್ತಿದೆ ನಿಮ್ಮಿಬ್ಬರ ಮಧ್ಯೆ? ರಾಘವ ಎಷ್ಟು ನೊಂದಿದ್ದಾನೆ ಗೊತ್ತಾ? ನೇರವಾಗಿ ಕೇಳಿದಳು ಹೊಸದ. ಅವನನ್ನೇ ಕೇಳು, ಏನು ನಡೆಯುತ್ತಿದೆ ಎಂದು. ಹೇಳಿರಬೇಕಲ್ಲವೇ ಅವನು? ನಾನೆಷ್ಟು ನೊಂದಿದ್ದೇನೆ ಗೊತ್ತಾ? ಸಮರ್ಥಿಸಿಕೊಂಡಳು. ನೋಡು, ವಿಷಯ ಏನೆಂದು ಅವನು ಹೇಳುತ್ತಿಲ್ಲ. ಚೈತನ್ಯದ ಚಿಲುಮೆಯಂತಿದ್ದವ ಹೇಗಾಗಿದ್ದಾನೆ ಗೊತ್ತಾ? ಭಿನ್ನಾಭಿಪ್ರಾಯ ಏನೇ ಇರಲಿ, ಅವನು ನಿನ್ನನ್ನು ತುಂಬ ಪ್ರೀತಿಸುತ್ತಿರುವುದಂತೂ ಸತ್ಯ. ಕಾಂಪ್ರಮೈಸ್ ಮಾಡಿಕೊಳ್ಳಿ ಪ್ಲೀಸ್. ಹೀಗೆ ದೂರಾಗಬೇಡಿ. ನೋಡು, ನಮ್ಮಿಬ್ಬರ ಮಧ್ಯೆ ಇರುವ ವಿಷಯ ನಿನಗೆ ತಿಳಿದಿಲ್ಲ. ನಾನು ಹೇಳಲು ಸಾಧ್ಯವಿಲ್ಲ. ನಿನ್ನಿಂದ ಸಾಧ್ಯವಾದರೆ ಅವನಲ್ಲೇ ಕೇಳು. ಏಕೆ ಇವೆಲ್ಲ ಎಂದು ದಯವಿಟ್ಟು ನಮ್ಮಿಬ್ಬರ ರಾಜಿ ವಿಷಯಕ್ಕೆ ಬರಬೇಡ. ಅವನ ವಿಷಯ ಹಿಡಿದು ನನಗೆ ಇನ್ನೊಂದು ಫೋನ್ ಮಾಡಬೇಡ. ಕಟುವಾಗಿಯೇ ನುಡಿದು ಫೋನ್ ಇಟ್ಟಳು. ಹೆಜ್ಜೆಗಳು ಗೋಪಿ ಮನೆ ಎದುರಿಗೆ ತೋಟವನ್ನು ತಲುಪಿದ್ದವು. ಕಳ್ಳಿಯಂತೆ ಇಣುಕಿ ಯಾರಾದರೂ ಕಾಣಬಹುದೇ ಎಂದು ನೋಡತೊಡಗಿದಳು. ಮನೆಯ ಅಂಗಳದಲ್ಲಿ ಚಂದನ ಕುಳಿತು ಏನನ್ನೋ ಓದುತ್ತಿದ್ದಳು. ಚಂದನಗಿಂತ ಮೊದಲು ಅವಳ ಹೊಟ್ಟೆಯೇ ಕಾಣುತ್ತಿತ್ತು. ಚಂದನ ಪ್ರೆಗ್ನೆಂಟ್ ಇರಬಹುದೇ? ಮತ್ತು ಮುಂದೆ ನಡೆದಳು. ಕನ್ಫರ್ಮ್, ಚಂದನ ಪ್ರೆಗ್ನೆಂಟ್. ಶರಾವತಿಯ ಖುಷಿಗೆ ಪಾರವೇ ಇರಲಿಲ್ಲ. ಕಾಲುಗಳು ಓಡುವುದನ್ನು ತಡೆಯದಾದಳು. ಮತ್ತವಳು ನಿಂತಿದ್ದು ಚಂದನದ ಸಮೀಪ ತಲುಪಿದಾಗಲೇ. ಚಂದನ ಶರಾವತಿಯ ಕಡೆ ತಲೆ ಎತ್ತಿ ನೋಡಿದಳು. ಗೆಳತಿಯರಿಬ್ಬರ ಪರಸ್ಪರ ಭೇಟಿ 4 ವರ್ಷಗಳ ನಂತರ. ಅಂದು ಸಂತೈಸಿ ಹೋದವಳು ಮತ್ತೆ ಕಣ್ಮುಂದೆ ಬಂದಿದ್ದು ಹಿಂದೆ. ಚಂದನ ಖುಷಿಯಲ್ಲಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು.
ಶರಾವತಿಯನ್ನಪ್ಪಿ. ಮಾತಿಲ್ಲ, ಕತೆ ಇಲ್ಲ. ಇಬ್ಬರ ಕಣ್ಣೀರುಗಳು ಮಾತನಾಡಿಕೊಳ್ಳುತ್ತಿದ್ದವು. ಹೇಗಿದ್ದೀಯಾ ಚಂದು? ಕೊನೆಗೂ ಉರುಳಿತು ನುಡಿಮುತ್ತು. ನೋಡು ಹೇಗಿದ್ದೇನೆ. ನಾನು ಬಯಸಿದ್ದೆಲ್ಲ ನನಗೆ ಗೊತ್ತಿಲ್ಲದೆ ಲಭಿಸಿದೆ ಶರಾ. ನನ್ನಷ್ಟು ಲಕ್ಕಿ ಬೇರೆ ಯಾರೂ ಇರಕ್ಕಿಲ್ಲ. ಅಳು ಇನ್ನೂ ಜೋರಾಯಿತು. ಅವಳ ಅಳುವಿನ ಸದ್ದಿಗೆ ಗೋಡೆಗಳನ್ನು ಹಿಡಿದು ಕೋಣೆಯಿಂದ ಹೊರಬಂದರು ಗೋಪಿಯ ತಾಯಿ. ಅರೆ, ಹಾಸಿಗೆಯನ್ನೇ ಬಿಡದವರು ಹಿಂದು ನಡೆದಾಡುತ್ತಿದ್ದಾರೆ, ಖುಷಿಪಟ್ಟಳು ಶರಾವತಿ. ಚಿಕ್ಕಮ್ಮ, ಗೋಪಿಯ ತಾಯಿ ಕಮಲಮ್ಮನನ್ನು ಕರೆದಳು. ಮಗಳೇ, ಯಾವಾಗ ಬಂದೆ? ಇವಳು ಅತ್ತಿದ್ದು ಕೇಳಿ ಎದರಿ ಹೊರಬಂದೆ. ಅಳುವಂಥದ್ದೇನಾಗಿದೆ? ಕುಳಿತಿಕೋ ಅನ್ನುವಷ್ಟು ಸಂಸ್ಕಾರ ಬೇಡವೇ? ಚಂದನಾಗೆ ಬೈಯುತ್ತಲೇ ಶರಾವತಿಯನ್ನು ಸತ್ಕರಿಸಿದಳು ಕಮಲಮ್ಮ. ಕಾಲ ಚಂದನ ಬದುಕಲ್ಲಿಗ ಆದ ಗಾಯಗಳನ್ನು ಸರಿಪಡಿಸಿದ್ದು ಎಂದು ಬೇರೆ ಹೇಳಬೇಕಿಲ್ಲ ಅಲ್ಲವೇ? ಚಂದನ ಗೋಪಿ ಪರಸ್ಪರ ಒಬ್ಬರನ್ನೊಬ್ಬರು ಒಪ್ಪಿದ್ದರು. ಅದಕ್ಕೆ ಸಾಕ್ಷಿ ಮತ್ತೆ ಬೇಕಿರಲಿಲ್ಲ. ಜಗತ್ತಿಗೆ ಹೆದರಿ ತನ್ನ ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದ ಚಂದನ ಸ್ವಂತ ಬೇಕರಿ ನಡೆಸುತ್ತಿದ್ದಳು ಅದೇ ಹಳ್ಳಿಯಲ್ಲಿ. ಮನೆ ಹಾಗೂ ಅಮ್ಮನ ಜವಾಬ್ದಾರಿಯನ್ನು ಚಂದವಾಗಿ ನಡೆಸಿಕೊಂಡು ಹೋಗುತ್ತಿದ್ದಳು. ದಿಕ್ಕಿಲ್ಲದೆ ಮನೆಗೆ ದಾರಿದೀಪವಾಗಿದ್ದಳು. ಚಂದನ ಮನೆಯ ಉಸ್ತುವಾರಿ ನಡೆಸುತ್ತಿದ್ದರೆ ಗೋಪಿ ಓದಿಗಾಗಿ ಸಂಪೂರ್ಣ ತೊಡಗಿಸಿಕೊಳ್ಳಲು ಅನುಕೂಲವಾಯಿತು. ಅವನ ಓದು ಡಿಗ್ರಿ, ಡಬಲ್ ಡಿಗ್ರಿ, PhD ಎಂದು ಮುಂದುವರೆದಿತ್ತು. ಗೋಪಿ ರಿಸರ್ಚ್ಗಾಗಿ ಬೆಂಗಳೂರು ಸೇರಿದ್ದ. ತಿಂಗಳಿಗೊಮ್ಮೆ ಊರಿಗೆ ಬರುತ್ತಿದ್ದ. ಇವರಿಗೀಗ ಚಂದನ ತಾಯಿಯ ಸಹಕಾರ ಕೂಡ ಇತ್ತು. ಗೋಪಿ ಚಂದನ ಆದರ್ಶ ದಂಪತಿಗಳಾಗಿದ್ದರು. ಅಂದು ಇವರನ್ನು ಅಳಿದಿದ್ದ ಹಲವು ಮಂದಿ ಈಗ ಇವರನ್ನೇ ಕಾಪಿ ಮಾಡುತ್ತಿದ್ದರು. ಒಟ್ಟಾರೆ ಪರಿಪೂರ್ಣ ಜೀವನ ಗೋಪಿ ಚಂದನಾರದ್ದು. ಈ ಎಲ್ಲ ವಿಷಯಗಳನ್ನು ಅರುಹಿದ ಚಂದನ ಕೊನೆಗೆ ನೊಂದು ನುಡಿದಳು. ಕಮಲಮ್ಮ ಇನ್ನೂ ನನ್ನನ್ನು ಕ್ಷಮಿಸಿಲ್ಲ ಶರಾ. ಮಾಮ ಮಾಮಿ ಕೂಡ. ಇಷ್ಟೆಲ್ಲ ಸರಿ ಹೋದ ಮೇಲೆ ಅವರು ಸರಿ ಹೋಗದಿರುತ್ತಾರೆಯೇ? ಯೋಚಿಸಬೇಡ. ಗೋಪಿ ಯಾವಾಗ ಬರುವ? ಇಷ್ಟು ಹೊತ್ತಿಗೆ ಬರಬೇಕಿತ್ತು. ಮಾತು ಮುಗಿಸುವುದರೊಳಗೆ ಗೋಪಿಯ ಕಾರ್ ಸದ್ದು ಮಾಡಿತು. ಗೋಪಿಗೆ ಸರ್ಪ್ರೈಸ್ ನೀಡಲು ಮುಂದಾದರು ಗೆಳತಿಯರಿಬ್ಬರು. ಶರಾವತಿ ಬಾಗಿಲು ಸಂದಿಯಲ್ಲಿ ಅಡಗಿ ನಿಂತಳು. ಚಂದನ ಗೋಪಿಯನ್ನು ಬರಮಾಡಿಕೊಂಡಳು ಎಂದಿನಂತೆ. ಗೋಪಿಯನ್ನು ಎದುರಿಸಿದಳು ಬೆಕ್ಕೆಂದು. ಒಂದು ಕ್ಷಣ ಬೆಚ್ಚಿದರೂ ಮರುಕ್ಷಣವೇ ಶರಾವತಿಯನ್ನೆತ್ತಿ ಗಿರಗಿರನೆ ತಿರುಗಿಸತೊಡಗಿದ ಆನಂದದಲ್ಲಿ ಮತ್ತವಳನ್ನು ಕೆಳಗಿಳಿಸಿ ಇಷ್ಟು ದಿನ ಬೇಕಾಯಿತೆ ಈ ಗೆಳೆಯನ ನೆನಪಾಗಲು ಗದರಿದ. ಹಳೆಯ ವಿಷಯಗಳೇಕೆ? ಈಗ ನಾನೇ ನಿಮ್ಮನ್ನರೆಸಿ ಬಂದಿರುವೆನಲ್ಲ ಎಂದಳು ಗೋಪಿಯ ಕೈ ಹಿಡಿಯುತ್ತ. ಒಂದು ಕಡೆ ಹೆಂಡತಿಯನ್ನು, ಇನ್ನೊಂದು ಕಡೆ ಶರಾವತಿಯನ್ನು ಎದೆಗಪ್ಪಿಕೊಂಡ ಗೋಪಿ, ಬೆವರಿನ ವಾಸನೆ. ಹೋಗು, ಮೊದಲು ಬಟ್ಟೆ ಬದಲಾಯಿಸು ಗದರಿದಳು ಚಂದನ. ಪೆಚ್ಚನೆ ನಕ್ಕು ಗಡಿಬಿಡಿಯಲ್ಲಿ ಫ್ರೆಶ್ ಆಗಿ ಬಂದ ಗೋಪಿ. ಮೂವರ ಮಾತು ನಗುಮುಗಿಲು ಮುಟ್ಟಿದವು. 4 ವರ್ಷದ ಮಾತುಗಳು ಕೇಳಬೇಕೆ? ಬಾಯಿಗಳಿಗೆ ಬಿಡುವೇ ಇರಲಿಲ್ಲ. ಮಾತಿನ ಭರಾಟೆಯಲ್ಲಿ ಒಂದೆರಡು ಬಾರಿ ಗೋಪಿಯ ಬಾಯಿ ತಪ್ಪಿ ರಾಘವ ಎಂದಿದ್ದು ಶರಾವತಿಯ ಗಮನಕ್ಕೆ ಬಂದಿರಲಿಲ್ಲವಾದರೂ ಗೋಪಿ ಗಮನಿಸಿದ. ಚಂದನ ಟೀ ಮಾಡಿ ಬರಲು ಅಡುಗೆ ಕೋಣೆ ಹೊಕ್ಕಳು. ಅವಳು ಹೊರಡುತ್ತಿದ್ದಂತೆ ಗೋಪಿ ಶರಾವತಿಯನ್ನು ಪ್ರಶ್ನಿಸಿದ. ನೀನಿನ್ನು ಅವನನ್ನು ಮರೆತಿಲ್ಲವಲ್ಲ? ಯಾರನ್ನು? ಮುಚ್ಚಿಡಲು ಪ್ರಯತ್ನಿಸಿದರೆ ಗೋಪಿ ನಂಬಲಿಲ್ಲ. ನಿಜ ಹೇಳು ಶರಾ, ಅದೆಷ್ಟು ಬಾರಿ ಕರೆದೆ ರಾಘವನ ಹೆಸರನ್ನು? ಇನ್ನೂ ಮುಚ್ಚಿಟ್ಟು ಅರ್ಥವಿಲ್ಲವೆಂದರಿತು. ಮತ್ತೆ ರಾಘವನ ಭೇಟಿ, ನಂತರದ ಸ್ನೇಹ, ತದನಂತರದ ಪ್ರೇಮದ ಕಥೆಯನ್ನು ಹೇಳಿ ಸಿಮ್ಕಾರ್ ಜಗಳದವರೆಗೆ ಬಂದು ನಿಂತಿತ್ತು ವಿಷಯ. ಅಷ್ಟಕ್ಕೆ ಮಾತು ನಿಲ್ಲಲು ಕಾರಣ ಚಂದನ ತಂದ ಚಹಾದ ಲೋಟಗಳು ತಟ್ಟೆ ಸಮೇತ ನೆಲಕುರುಳಿದದ್ದು. ಅಂದರೆ ರಾಘವನನ್ನು ನೀನು ಪ್ರೀತಿಸುತ್ತಿದ್ದೆಯೇ? ಇವರ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿದ್ದ ಚಂದನ ಆತಂಕದಲ್ಲಿ ನುಡಿದಳು. ಅವಳ ಉಸಿರು ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ತುಟಿಗಳು ಬಿಳುಚಿಕೊಂಡವು. ಏಕೆ ಹೀಗಾಡಿದಳು ಚಂದನ? ಕಾರಣವಿತ್ತೆ? ಮುಂದುವರಿಯುವುದು. ಸ್ನೇಹಿತರೆ, ಅರ್ಚನಾ ಹೆಗಡೆಯವರು ಬರೆದಿರುವ ಈ ಕತೆಗೊಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.